ಶಿರ್ವಾ ಧರ್ಮೆಟ್ಟು ಅಂಗನವಾಡಿ ಕೇಂದ್ರದಲ್ಲಿ ಮಕ್ಕಳ ದಿನಾಚರಣೆಯನ್ನು ಸಡಗರದಿಂದ ಆಚರಿಸಲಾಯಿತು। ಈ ಸಂದರ್ಭ ಮಕ್ಕಳಿಗೆ ಮಾತೃ ಸಂಗಮ, ಅಡಪಾಡಿ ಮತ್ತು ಅಂಗನವಾಡಿ ಶಿಕ್ಷಕಿ ನಿಶ್ಮಾ, ಆಶಾ ಕಾರ್ಯಕರ್ತೆ ಸುಮತಿ ಇವರಿಂದ ಕಲಿಕಾ ಸಾಮಗ್ರಿ ಹಾಗೂ ಮಮತಾ ರಮೇಶ್ ಶೆಟ್ಟಿ ದಂಪತಿಗಳಿಂದ ಕುರ್ಚಿಗಳನ್ನು ಕೊಡುಗೆ ನೀಡಿದ್ರು। ಟೀನಾ ಐವನ್ ಡಿಸೋಜಾ ಅವರು ಗ್ಯಾಸ್ ಸ್ಟವ್ ಉಡುಗೊರೆಯಾಗಿ ನೀಡಿದ್ರು। ಇತ್ತೀಚೆಗೆ ನಿವೃತ್ತರಾದ ಅಂಗನವಾಡಿ ಶಿಕ್ಷಕಿ ಪುಷ್ಪಾ ಅವರನ್ನು ಗ್ರಾಮಸ್ಥರ ವತಿಯಿಂದ ಸನ್ಮಾನಿಸಲಾಯಿತು। ಮಕ್ಕಳಿಗೆ ವಿವಿಧ ಆಟೋಟ ಸ್ಪರ್ಧೆಗಳನ್ನು ಆಯೋಜಿಸಿ ಶೇಖರ್ ಮತ್ತು ವಿನಯ ದಂಪತಿಗಳ ಪ್ರಾಯೋಜಕತ್ವದಲ್ಲಿ ಬಹುಮಾನ ವಿತರಿಸಲಾಯಿತು। ಇಂದಿರಾ ಪ್ರಕಾಶ್, ವಿನಯ್ ಶೇಖರ್ ಮತ್ತು ಗ್ರಾಮಸ್ಥರು, ಸೌಮ್ಯ ಗೋಪಾಲ್ ಮತ್ತು ಸ್ತ್ರೀ ಶಕ್ತಿ ಗುಂಪುಗಳಿಂದ ನೆರೆದವರಿಗೆ ಊಟೋಪಚಾರದ ವ್ಯವಸ್ಥೆ ಕಲ್ಪಿಸಲಾಯಿತು। ಸಂದೀಪ್ ಪೂಜಾರಿ, ಸುರೇಶ್ ನಾಯಕ್, ರವಿಶಂಕರ್, ನಳಿನಿ ಪೂಜಾರ್ತಿ ಮತ್ತಿತರರು ಉಪಸ್ಥಿತರಿದ್ದರು।